ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಅಂತ ಹೇಳಿದ್ರೆ ಅದು ಎಲ್ಲರ ಒಂದು ಭಾಗವಹಿಸುವಿಕೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಇಲ್ಲಿ ಶ್ರೀಮಂತರು ಬಡವರು ಎನ್ನುವಂಥ ಭೇದ ಇಲ್ಲದೆ ಎಲ್ಲರೂ ಕೂಡ ಈ ಒಂದು ದೇವರ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ತಮ್ಮಿಂದಾದ ಮಟ್ಟಿಗೆ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾಗ್ತಾರೆ. ಸೊ ಅದೇ ರೀತಿ ಒಂದು ವಿಭಿನ್ನವಾದ ಸೇವೆ ನಡೆಯುವಂಥದ್ದು ನೀವು ಗಮನಿಸಬಹುದು. ಇದು ದೇವರ ರಥಬೀದಿಯಲ್ಲಿ ಬ್ರಹ್ಮರಥೋತ್ಸವ ನಡೆಯುವುದಕ್ಕಿದೆ. ಇದಕ್ಕೋಸ್ಕರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಮುಖ್ಯವಾಗಿ ಈ ರಥಬೀದಿಯನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯಕ್ರಮ ಈ ಒಂದು ಯಮುನಾ ಬೋರ್ವೆಲ್ಸ್ನ ನೇತೃತ್ವದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನೀವು ನೋಡಬಹುದು, ಇದು ಅವರ ತಂಡ ಎಲ್ಲರೂ ಕೂಡ ಈ ಒಂದು ಸೇವೆಯನ್ನೇ ಮಾಡಿರುವಂಥದ್ದು. ಕೈಯಲ್ಲಿ ಪೊರಕೆ ಕಸಬರಿಗೆ ಎಲ್ಲವೂ ಕೂಡ ಇದೆ. ಅಂದರೆ ಈಗಷ್ಟೇ ಇವರು ರಥಬೀದಿಯನ್ನು ಸ್ವಚ್ಛ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಬಹುದು ನೀವು, ಈ ಒಂದು ವಾಹನದ ಮೂಲಕ ನೀರನ್ನು ಶೇಖರಣೆ ಮಾಡಿ ಅದನ್ನು ರಥಬೀದಿಗೆ ಹಾಕಿ ಇಲ್ಲಿನ ಒಂದು ಧೂಳನ್ನು ಮಣ್ಣನ್ನು ತೆಗೆಯುವಂಥ ಕೆಲಸಗಳಾಗ್ತಾ ಇದೆ. ಸೊ ಈ ಒಂದು ಸೇವೆಯ ಬಗ್ಗೆ ಹೇಗೆ ಅನಿಸ್ತಾ ಇದೆ, ಎಷ್ಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ, ಯಾಕಾಗಿ ಇದು ಆರಂಭಗೊಂಡಿದೆ, ಎಲ್ಲವನ್ನು ಕೂಡ ಕೇಳಬೇಕು. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಯಮುನಾ ಬೋರ್ವೆಲ್ಸ್ನ ಮಾಲಕರಾಗಿರುವಂತಹ ದಿವ್ಯಾ ಕೆ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಯಾವ ಉದ್ದೇಶಕ್ಕಾಗಿ ಈ ಸೇವೆ ನಡೆದುಕೊಂಡು ಬಂದಿದೆ ಮತ್ತು ಎಷ್ಟು ವರ್ಷದಿಂದ ಆಗ್ತಾ ಇದೆ ಅಂತ? ಇದು ರಥಬೀದಿ ಸ್ಟಾರ್ಟ್ ಆದಂದಿನಿಂದ ಕೃಷ್ಣ ಶೆಟ್ಟರು ಇದನ್ನು ಮಾಡ್ತಾ ಇದ್ರು. ಅದನ್ನೇ ಮುಂದುವರಿಸಿಕೊಂಡು ನಾವು ಹೋಗ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಯೋಗ ಕೇಂದ್ರದವರು ವಕೀಲರಾದ ಗಿರೀಶ್ ಮಳ್ಳಿಯವರು ಮತ್ತು ನಾವು ಒಟ್ಟುಗೂಡಿ ಮಾಡ್ತಾ ಇದ್ದೇವೆ. ಹೇಗೆ ಅನಿಸ್ತಾ ಇದೆ ಈ ಒಂದು ಸೇವೆ? ಈ ವರ್ಷಕ್ಕೊಮ್ಮೆ ಮಾಡುವ ಕಾರಣ ಒಳ್ಳೆಯದಾಗ್ತಾ ಉಂಟು ನಮಗೆ. ದೇವರ ಸೇವೆ ಅಲ್ಲ, ಹಾಗಾಗಿ ನೀವು ಉದ್ಯಮಿಗಳು ಈ ರೀತಿಯ ಒಂದು ಕೆಲಸ ಕಾರ್ಯವನ್ನು ಮಾಡೋದು ಅದೊಂದು ಭಕ್ತಿಯಿಂದ ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಹೇಗೆ ಅನಿಸ್ತಾ ಇದೆ? ಭಕ್ತಿಯಿಂದಲೇ ಮಾಡ್ತೇವೆ ಎಂದು ಹೇಳಬೇಕಷ್ಟೇ. ಇದನ್ನು ಯಾರೆಲ್ಲ ನಿಮಗೆ ಸಹಯೋಗ ಕೊಡ್ತಾ ಇದ್ದಾರೆ, ಯಾರೆಲ್ಲ ನಿಮ್ಮ ಜೊತೆ ಸೇರ್ತಾ ಇದ್ದಾರೆ? ಸಹಾಯಕ್ಕೆ ನಮ್ಮ ಕಂಪನಿಯವರು ಎಲ್ಲರೂ ಸೇರ್ತಾ ಇದ್ದಾರೆ. ಮ್ಯಾನೇಜರ್ಸ್ನವರು ಮತ್ತು ಲೇಬರರ್ಸ್, ಡ್ರಿಲ್ಲರ್ಸ್ ಎಲ್ಲರೂ ಸೇರ್ತಾ ಇದ್ದೇವೆ. ಮತ್ತು ಮುಖ್ಯವಾಗಿ ನಮಗೆ ಅದರ ಒಂದು 3-4 ದಿನದ ಮೊದಲೇ ನಮ್ಮ ವಕೀಲರು ನಮಗೆ ನೆನಪು ಮಾಡ್ತಾ ಇದ್ದಾರೆ. ನಮಗೆ ಉಂಟಲ್ಲ ಇನ್ನು 16 ತಾರೀಕಿಗೆ ಹೋಗಲಿಕ್ಕೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಇನ್ನು ಅವರಲ್ಲಿ ಕೇಳಿಕೊಡು. ನಿಮಗೆ ಮಹಾಲಿಂಗೇಶ್ವರನ ಒಂದು ಅನುಗ್ರಹ ಅಥವಾ ನಿಮ್ಮ ಜೀವನದಲ್ಲಿ ಅವರ ಒಂದು ಕಾರಣಿಕ ಅಂತ ಹೇಳ್ಬೋದು, ಅದು ಹೇಗಿದೆ, ಅವರ ಅನುಗ್ರಹ ಹೇಗಿದೆ, ಅದರ ಬಗ್ಗೆ ಏನು ಹೇಳ್ತೀರಿ? ಅನುಗ್ರಹ ಕೃಷ್ಣ ಶೆಟ್ಟರಿಗೆ ತುಂಬ ಅಭಿಮಾನ ಮತ್ತು ಇದರ ಕೆಲಸವನ್ನು ಎಲ್ಲರೂ ಮೊದಲಿಂದ ಮಾಡ್ತಾ ಇದ್ರು. ಅದೇ ಕಾರಣವನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಿದ್ದೇವೆ. ಆ ಅನುಗ್ರಹ ನಮ್ಮೆಲ್ಲರಿಗೂ ಇರಲಿ ಅಂತೇಳಿ ಇದೆ ಅಂತ ಸಹ ಭಾವಿಸ್ತೇವೆ. ಇದೇ ಥರ ನಿಮ್ಮ ಸೇವೆ ನಡೆದುಕೊಂಡು ಬರಲಿ ಅನ್ನುವಂಥದ್ದು. ಈಗ ಯೋಗ ಕೇಂದ್ರದ ಮುಖ್ಯಸ್ಥರು ಜೊತೆಗೆ ಈ ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ವಕೀಲರಾಗಿರುವಂತಹ ಗಿರೀಶ್ ಮಳ್ಳಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಈ ಒಂದು ಸೇವೆಯನ್ನು ನಾವು ರಥಬೀದಿ ಈ ಪುತ್ತೂರಿನ ಜನತೆಗೆ ಯಾವಾಗಿಂದ ಸಮರ್ಪಣೆ ಆಗಿದೆಯೋ ಅಲ್ಲಾಗಾಯಿತು. ನಾವು ಯಮುನಾ ಬೋರ್ವೆಲ್ಸಿನ ಮಾಲಕರಾದಂತಹ ಶ್ರೀಯುತ ಕೃಷ್ಣ ಶೆಟ್ಟರು ಅವರ ಮನೆಯವರು, ಅವರ ಎಲ್ಲ ಸಿಬ್ಬಂದಿ ವರ್ಗದವರು ನಮಗೆ ಬಹಳ ಸಹಕಾರವನ್ನು ಕೊಡ್ತಾ ಅವರ ಮೇಲುಸ್ತುವಾರಿಯಲ್ಲಿ ನಾವು ಯೋಗ ಕೇಂದ್ರದವರು ಜೊತೆ ಸೇರಿಕೊಂಡು ಹಲವಾರು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿಯೂ ಮಹಾಲಿಂಗೇಶ್ವರನ ಈ ಒಂದು ಶ್ರಮದ ಸೇವೆ ನಮಗೆ ಧನ್ಯತೆಯನ್ನು ಕೊಡ್ತಾ ಇದೆ. ಅದರ ಜೊತೆಗೆ ಎಲ್ರಿಗೂ ಆರೋಗ್ಯ ಖಂಡಿತವಾಗಿಯೂ ಸಂಪನ್ನ ಆಗ್ತದೆ ಅಂತ ಹೇಳುವ ಧೈರ್ಯದಿಂದ ಈ ಸೇವೆಯನ್ನು ಇನ್ನು ಮುಂದಕ್ಕೂ ಸಹ ನಾವು ಮುಂದುವರಿಸಲಿಕ್ಕೆ ಖಂಡಿತವಾಗಿಯೂ ಅಭಿಮಾನ ಪಡ್ತಾ ಇದ್ದೇವೆ. ಎಷ್ಟು ಸಮಯ ಬೇಕಾಗಿದೆ ಸರ್ ರಥಬೀದಿಯನ್ನು ಅಲ್ಲಿಂದ ಇಲ್ಲಿ ತನಕ ಸ್ವಚ್ಛ ಮಾಡೋದು? ನಮಗೆ ಹೆಚ್ಚಾದರೆ ಕಳೆದ ವರ್ಷ ಎಲ್ಲ ಈ ರಥಬೀದಿಯ ಬದಿಯಲ್ಲಿ ಜಾಸ್ತಿ ಧೂಳು ಏರ್ತಾ ಇತ್ತು. ಆದರೆ ಈ ಸಲ ಬುಲ್ಡೋದರಲ್ಲಿ ಅದನ್ನೊಂದು ಗುಂಡಿ ಮಾಡಿದ್ದಾರೆ JCBಯಲ್ಲಿ. ಹಾಗಾದ ಕಾರಣ ತುಂಬ ಹೊತ್ತು 1-2 ಗಂಟೆಯಲ್ಲಿ ನಮಗೆ ಧಾರಾಳವಾಗಿ ಯಮುನಾ ಬೋರ್ವೆಲ್ಸ್ನವರ ನೀರಿನ ಒಂದು ಸಿಂಚನದಿಂದ ಸಹ ಅದೇ ರೀತಿ ಗುಡಿಸುವ ಒಂದು ಕಾರ್ಯಕ್ರಮದೊಂದಿಗೆ ಬಹಳ ಬೇಗ ಆಯಿತು. ಈ ಸಲ 1-2 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿದಿದೆ. ಅಲ್ಲದಿದ್ದರೆ ಮಧ್ಯಾಹ್ನದಿಂದ ತೊಡಗಿ 6:30 ಗಂಟೆವರೆಗೂ ಸಹ ಆಗ್ತಾಯಿತ್ತು ಪ್ರತಿ ವರ್ಷ. ಈ ಸಲ 1-2 ಗಂಟೆಯಲ್ಲಿ ನಮಗೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಯಿತು. ಜಾತ್ರೆಯ ಬಗ್ಗೆ ನಿಮ್ಮ ಅನಿಸಿಕೆ? ಜಾತ್ರೆ ಪ್ರತಿ ವರ್ಷಕ್ಕಿಂತ ಈ ಸಲ ಬಹಳ ಜನರ ಸ್ಪಂದನೆ ಇದೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟ ಹಾಗೆ ಕಾಣ್ತಾ ಇದೆ. ಜಾತ್ರೆಗೆ ಜನರು ಸಹ ಹಲವಾರು ವರ್ಷ ಜಾತ್ರೆಯ ಸವಿಯನ್ನು ಉಣ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಸಲ ಮೊದಲನೇ ದಿನದಲ್ಲೇ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರ ಸಾಗರ ಸೇರ್ತಾ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಏನಿಲ್ಲ, ಒಂದು ಯಮುನಾ ಬೋರ್ವೆಲ್ಸ್ನ ಓನರ್ ಮತ್ತು ನಾವು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತೇವೆ. ಇದನ್ನು ಸ್ವಚ್ಛತಾ ವರ್ಷ ಪ್ರತಿ ಮಾಡ್ತೇವೆ. ಅದೇ ಒಂದು ಖುಷಿ ನಮಗೆ, ದೇವರ ಒಂದು ಕೆಲಸ ಮಾಡೋದಕ್ಕೆ. ನೋಡ್ಬೋದು ನೀವು, ಇದು ಇಡೀ ತಂಡ ಇವತ್ತಿನ ಈ ಒಂದು ಈ ಸೇವಾ ಕಾರ್ಯದಲ್ಲಿ ಅಂದರೆ ಸ್ವಚ್ಛತೆಯನ್ನು ಮಾಡುವಂಥ ಒಂದು
ಕೆಲಸ ಕಾರ್ಯದಲ್ಲಿ ಪಾಲ್ಗೊಂಡಂತಹ ತಂಡ ಇದು. ನಿಜಕ್ಕೂ ಇದು ಒಂದು ಉತ್ತಮವಾದ ಕೆಲಸ ಅಂತ ಹೇಳ್ಬೋದು. ಆ ಕಡೆ ನೋಡಿದರೆ ಅವರ ಸಿಬ್ಬಂದಿ ವರ್ಗ, ನೌಕರ ವೃಂದ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು, ಜೊತೆಗೆ ಇನ್ನೊಂದಷ್ಟು ಜನ ಆಸಕ್ತರನ್ನು ಕೂಡ ಸೇರಿಸಿಕೊಂಡು ಬಂದು ಇಲ್ಲಿ ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇವರ ಈ ಕೆಲಸ ಕಾರ್ಯಗಳು ಆ ಭಗವಂತನಿಗೆ ಅರ್ಪಣೆಯಾಗಲಿ, ಮಹಾಲಿಂಗೇಶ್ವರನ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಈ ಒಂದು ವರದಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಲತೇಶ್ ವಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1. ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೀಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು.